ದೇಶದ ಪ್ರತಿಷ್ಠಿತ ಖಾಸಗಿ ಕಂಪನಿಗಳಲ್ಲಿ ಒಂದಾದ ಟಾಟಾ ಗ್ರೂಪ್ ಈಗ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತಿದೆ. ದೇಶದ ಉದ್ಯಮ ವಲಯದಲ್ಲಿ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿರುವ ಟಾಟಾ ಗ್ರೂಪ್ ಇದೀಗ ದೇಶದ ಜನಪ್ರಿಯ ಮಿನರಲ್ ವಾಟರ್ ಕಂಪನಿ ಬಿಸ್ಲೆರಿಯನ್ನು ಖರೀದಿಸಲು ಸಜ್ಜಾಗಿದೆ. ಹೌದು, ಮಿನರಲ್ ವಾಟರ್ ವ್ಯಾಪಾರದಲ್ಲಿ ಸಾಕಷ್ಟು ಹೆಸರು ಗಳಿಸಿರುವ ಬಿಸ್ಲೆರಿ ದೇಶದ ಮೂಲೆ ಮೂಲೆಗೂ ತನ್ನ ಶುದ್ಧ ವಾಟರ್ ಬಾಟಲ್ಗಳನ್ನು ಪೂರೈಸುತ್ತಿದೆ. ಟಾಟಾ ಗ್ರೂಪ್ ಈಗ ಬಿಸ್ಲೆರಿ ಕಂಪನಿಯನ್ನು ಖರೀದಿಸಲು ಮುಂದಡಿ ಇಟ್ಟಿದೆ. ಟಾಟಾ ಗ್ರೂಪ್ ಕಂಪನಿಯು ಬಿಸ್ಲೆರಿಯನ್ನು ಖರೀದಿಸಲು ನಿರ್ಧರಿಸಿದೆ ಎಂದು ವರದಿಯಾಗಿದ್ದು, ಸುಮಾರು 6,000ದಿಂದ 7,000 ಕೋಟಿ ರುಗೆ ಒಪ್ಪಂದ ಮಾಡಿಕೊಂಡಿದೆ. ಈ ಮೂಲಕ ದೇಶದ ನಂಬರ್ 1 ಮಿನರಲ್ ವಾಟರ್ ಕಂಪನಿಯನ್ನು ಟಾಟಾ ಗ್ರೂಪ್ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲು ಮುಂದಾಗಿದೆ. ರಿಲಯನ್ಸ್ ರಿಟೇಲ್ಸ್, ನೆಸ್ಲೆ ಮತ್ತು ಡ್ಯಾನೋಸ್ ಕಂಪನಿಗಳು ಕೂಡ ಬಿಸ್ಲೆರಿಯನ್ನು ಖರೀದಿಸುವ ಇರಾದೆ ವ್ಯಕ್ತಪಡಿಸಿದ್ದವು. ಆದರೆ ಅಂತಿಮವಾಗಿ ಟಾಟಾ ಹೆಚ್ಚಿನ ಹಣ ನೀಡುವ ವಾಗ್ದಾನ ಮಾಡಿದ್ದರಿಂದ ಬಿಸ್ಲೆರಿ ಈ ಖರೀದಿ ಒಪ್ಪಂದಕ್ಕೆ ಸೈ ಎಂದಿದೆ ಎಂಬ ಮಾತುಗಳು ಕೇಳಿಬಂದಿವೆ. ವರದಿಗಳ ಪ್ರಕಾರ ಕಳೆದ 2 ವರ್ಷಗಳಿಂದ ಟಾಟಾ ಗ್ರೂಪ್ ಮತ್ತು ಬಿಸ್ಲೆರಿ ನಡುವೆ ಒಪ್ಪಂದದ ಮಾತುಕತೆಗಳು ನಡೆಯುತ್ತಿದ್ದವು. 6,000ದಿಂದ 7,000 ಕೋಟಿ ರುಗೆ ಒಪ್ಪಂದವನ್ನು ಅಂತಿಮಗೊಳಿಸಲಾಗಿದೆ. ಅಂತಿಮ ನೈಜ ಖರೀದಿ ಬೆಲೆಯನ್ನು ಎರಡೂ ಕಂಪನಿಗಳು ಇನ್ನಷ್ಟೇ ಘೋಷಿಸಬೇಕಾಗಿದೆ. ಬಿಸ್ಲೆರಿಯ ಪ್ರವರ್ತಕ ರಮೇಶ್ ಚೌಹಾಣ್ ಟಾಟಾ ಗ್ರೂಪ್ನ ಉನ್ನತ ಆಡಳಿತಾಧಿಕಾರಿಯನ್ನು ಹಲವು ಬಾರಿ ಭೇಟಿಯಾಗಿದ್ದು, ಖರೀದಿ ಒಪ್ಪಂದ ಅಂತಿಮ ಪ್ರಕ್ರಿಯೆ ಪೂರ್ಣಗೊಳಿಸುವಲ್ಲಿ ನಿರತರಾಗಿದ್ದಾರೆ ಎನ್ನಲಾಗಿದೆ. ಬಿಸ್ಲೆರಿಗೆ ಲಾಭ ಗಳಿಸುವ ಕಂಪನಿಯಾಗಿರುವುದರಿಂದ ಮಾರುಕಟ್ಟೆಯು ಈ ಒಪ್ಪಂದದ ಬಗ್ಗೆ ಉತ್ಸುಕವಾಗಿದೆ. ಒಪ್ಪಂದದ ನಂತರವೂ ಪ್ರಸ್ತುತ ಆಡಳಿತ 2 ವರ್ಷಗಳ ಕಾಲ ಬಿಸ್ಲೆರಿಯನ್ನು ನಿರ್ವಹಿಸುತ್ತದೆ. ಆ ಬಳಿಕ ಕಂಪನಿ ಸಂಪೂರ್ಣ ನಿಯಂತ್ರಣವನ್ನು ಟಾಟಾ ಗ್ರೂಪ್ಗೆ ವರ್ಗಾವಣೆ ಮಾಡಲಿದೆ ಎಂದು ವರದಿಯಾಗಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಬಿಸ್ಲೆರಿಯು 2,500 ಕೋಟಿ ರು ವಹಿವಾಟು ನಡೆಸಿದ್ದು, ಸುಮಾರು 220 ಕೋಟಿ ರು ಲಾಭ ಗಳಿಸಿದೆ. ಕಂಪನಿಯು ದೇಶಾದ್ಯಂತ 122 ಉತ್ಪಾದನಾ ಘಟಕಗಳನ್ನು ಹೊಂದಿದ್ದು, ಒಟ್ಟು 4,500 ವಿತರಕ ಜಾಲವನ್ನು ಹೊಂದಿದೆ. 5,000ಕ್ಕೂ ಹೆಚ್ಚು ಟ್ರಕ್ಗಳು ದೇಶದ ಮೂಲೆ ಮೂಲೆಗೂ ಬಿಸ್ಲೆರಿ ಮಿನರಲ್ ವಾಟರ್ಗಳನ್ನು ಪೂರೈಸುತ್ತದೆ ಎಂಬುದು ವಿಶೇಷ. ದೇಶದ ಪ್ಯಾಕೇಜ್ ವಾಟರ್ ಮಾರ್ಕೆಟಲ್ಲಿ ಬಿಸ್ಲೆರಿ 32% ಪಾಲನ್ನು ಹೊಂದಿದ್ದು, ಟಾಟಾದೊಂದಿಗೆ ವಿಲೀನಗೊಂಡ ಬಳಿಕ ತನ್ನ ಮಾರುಕಟ್ಟೆಯನ್ನು ಮತ್ತಷ್ಟು ವಿಸ್ತರಿಸುವ ಸಾಧ್ಯತೆಗಳಿವೆ ಎಂದು ಹೇಳಲಾಗುತ್ತಿದೆ. ಬಿಸ್ಲೆರಿಯನ್ನು ಸ್ವಾಧೀನಪಡಿಸಿಕೊಂಡ ನಂತರ ಟಾಟಾ ಗ್ರೂಪ್ ಕೂಡ ಪ್ಯಾಕೇಜ್ ವಾಟರ್ ಮಾರುಕಟ್ಟೆಯಲ್ಲಿ ಅತಿ ದೊಡ್ಡ ಕಂಪನಿಯಾಗಲಿದೆ. ಸದ್ಯ ಟಾಟಾ ಹಿಮಾಲಯ, ಟಾಟಾ ಕಾಪರ್ ಪ್ಲಸ್, ಟಾಟಾ ಗ್ಲೂಕೋ ಪ್ಲಸ್ ಅನ್ನು ನಿರ್ವಹಿಸುತ್ತಿದೆ. ಇದೀಗ ಈ ಸಾಲಿನಲ್ಲಿ ಬಿಸ್ಲೆರಿ ಕೂಡ ಸೇರಿಸಿಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ದೇಶದಲ್ಲಿ ಪ್ಯಾಕೇಜ್ ವಾಟರ್ ಮಾರುಕಟ್ಟೆಯು ಮೌಲ್ಯ ಸುಮಾರು 20,000 ಕೋಟಿ ರುಗಳಷ್ಟಿದ್ದು, 60% ಪ್ಯಾಕೇಜ್ ವಾಟರ್ ಮಾರುಕಟ್ಟೆಯು ಅಸಂಘಟಿತ ವಲಯದಿಂದ ಹೊಂದಿದೆ. ಒಟ್ಟಿನಲ್ಲಿ ಬಿಸ್ಲೆರಿ ಕಂಪನಿಯನ್ನು ಖರೀದಿಸಲು ಮುಂದಾಗಿರುವ ಟಾಟಾ ಗ್ರೂಪ್ ಮಿನರಲ್ ವಾಟರ್ ಮಾರುಕಟ್ಟೆಯಲ್ಲಿ ಬಿಸ್ಲೆರಿ ವ್ಯಾಪ್ತಿಯನ್ನು ಹೆಚ್ಚಿಸಲು ಯೋಜನೆ ರೂಪಿಸಿದೆ ಎಂದು ಹೇಳಲಾಗುತ್ತಿದೆ.